ಹಾಯ್ ಹಲೋ ನಮಸ್ತೆ ನಮಸ್ಕಾರ ಅಂಟೋಮಾಸ್ ಅಕ್ತಂಗೀಸ್ ಹಾಗೆಯೇ ಎಲ್ಲ ನನ್ನ ಪ್ರೀತಿಯ ನಮ್ಮ ಟಿವಿ ವೀಕ್ಷಕರಿಗೆ ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜಯ್ ಪ್ರೀತಮ್ ಜೈನ್. ವಿದೇಶದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳನ್ನು ಹೊತ್ತು ತರುವ ನಮ್ಮ ಗರ್ಲ್ ಫ್ರೆಂಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಗರ್ಲ್ ಫ್ರೆಂಡ್ ಕಾರ್ಯಕ್ರಮದಲ್ಲಿ UAE ಬೈಂಡ್ಸ್ 42nd ಆನ್ಯುವಲ್ ಗೆಟ್ ಟುಗೆದರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮಗೆ ಎಲ್ಲರಿಗೂ ಒಂದು ಬ್ಯೂಟಿಫುಲ್ ಸೂಪರ್ ಹಾಗೇನೆ ಸಖತ್ತಾದ ಒಂದು ಪರ್ಫಾರ್ಮೆನ್ಸ್ ಕೊಡೋಕ್ಕೆ, ಅದು ಬೇರೆ ನಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣ ಟೀಮ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಅವ್ರಿಗೆ ಯಾವ ಸಾಂಗಿಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಬರ್ತಿದ್ದಾರೆ ಅಂದರೆ ಒಂದು ಸೂಪರ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು, ರಂಗಿತ ರಂಗ. ಸೊ ರಂಗಿತ ರಂಗ ಸಾಂಗ್ಗಳ ಜೊತೆಗೆ ಬೇರೆ ಸಾಂಗುಗಳು ಒಂದು ರಿಮಿಕ್ಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಭಗವಂತ ಕರುಣಿಸಿರುವ ಅದ್ಭುತ ಸೃಷ್ಟಿ. ಮಗಳು, ಅಕ್ಕ, ಗೆಳತಿ, ಪೋಷಕ, ಗುರು, ಪತ್ನಿ, ಅಮ್ಮ, ಅಜ್ಜ, ಬೇರೆ ಬೇರೆ ರೂಪ ಇವಳದು, ಬೇರೆ ಬೇರೆ ಪರಿಚಯ ಇವಳದು. ಸಾಧಾರಣ ನಾರಿ, ಆದರೆ ಅಸಾಧಾರಣ ಕೆಲಸ ಮಾಡುವ ಮಹಾಶಕ್ತಿ ಇದು. ಸೀತೆಯ ತರ ತನ್ನ ಪತ್ನಿ ಧರ್ಮವನ್ನು ಪಾಲಿಸಿ ಮನೆ ಬೆಳಗುವ ಮಹಾಲಕ್ಷ್ಮಿಯವಳು. ನೀನು ಮೆನು 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 ಕೋತಾರೆ, ಜುಡು ಜುಡು ಹರಿಯುವ ರಸ ಜಲಧಾರೆ, ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ. ಬಡು ಗಾಳಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಚೆಲುವೆ. ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ. ಬ್ರಹ್ಮದೇವನಿಂದ ನಾ ಪಡೆದೆ ಜಪಮಣಿ,
ವಿಷ್ಣುವಿನಿಂದ ನಾ ಪಡೆದೆ ಶಂಖಚಕ್ರ, ಮಹೇಶ್ವರನಿಂದ ನಾ ಪಡೆದೆ ತ್ರಿಶೂಲ, ದೇವಾನುದೇವತೆಗಳಿಂದ ಹುಲ್ಲು ಬಾಣ ಪಡೆದು ನಾನಾದೆ ಆದಿಶಕ್ತಿ ಜಗದಂಬೆ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि पुण्यप्रवर्तिनि शैलसुते वर्षिणि दुर्धरधर्षिणि दुर्मुखवर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते. ಬ್ರಹ್ಮನಲ್ಲಿ ಸರಸ್ವತಿಯಾಗಿ, ವಿಷ್ಣುವಿನಲ್ಲಿ ಲಕ್ಷ್ಮಿಯಾಗಿ, ಮಹಾದೇವನಲ್ಲಿ ಪಾರ್ವತಿಯಾಗಿ, ಈ ತ್ರಿಮೂರ್ತಿಗಳಲ್ಲಿ ನಾ ಲೀನಳಾಗಿ सर्वभूतेषु शक्तिरूपेण संस्थिता, सर्वभूतेषु शक्तिरूपेण संस्थिता. नमस्तस्यै 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 नमो नमः. ದುಷ್ಟರನ್ನ ದಮನ ಮಾಡುವ ಭದ್ರಕಾಳಿಯಾಗಿ, ಶಂಕರನ ಕಾಳಿ, ಕಾಳಿದಾಸನ ಶಕುಂತಲ, ದೇವದಾಸನ ಚಂದ್ರಮುಖಿ, ಯೇಸುವಿನ ಮದರ್ ಮೇರಿ, ಇವಳು ಕ್ಷಮೆಯಾದಂತೆ ಜಗಜ್ಜರಿ ಒಂದು ಸ್ತ್ರೀ. ವೀಕ್ಷಕರೇ, ಈಗ ನಮ್ಮ ಗರ್ಲ್ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋ ಒಂದು ಸಮಯ ಆಗಿದೆ. ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ವೀಕ್ಷಕರೇ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಗರ್ಲ್ ಫ್ರೆಂಡ್ ಕಾರ್ಯಕ್ರಮ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜಯ್ ಪ್ರೀತಮ್ ಜೈನ್. ವೀಕ್ಷಕರೇ, ಈಗ ಮತ್ತೊಂದು ಬ್ಯೂಟಿಫುಲ್ ಸೂಪರ್ವಾದ ಒಂದು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಕಿತ್ತೂರು ರಾಣಿ ಟೀಮ್ ಬ್ಯಾಕ್ ಸ್ಟೇಜಲ್ಲಿ ರೆಡಿ ಆಗಿದ್ದಾರೆ. ಹಾಗೆಯೇ ಇವರು ಐಗಿರಿ ನಂದಿನಿ ಸಾಂಗಿಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಪುರಾಣ ಯುಗಟ್ ರಕ್ಕಸಿರಿನ ಉಪದ್ರ ಹೆಚ್ಚಾನಗ ದೇವಿರೇ ಅವತಾರ ಬತ್ತದು ರಕ್ಕಸಿರಿನು ವದೆ ಮಲ್ತೊಂದು ಇತ್ತಿರು ಅಂಡ ರಕ್ಕಸಿರು ಈ ಯುಗಟ್ಟುಲಾ ಉಲ್ಲಿರು ಅವು ನಮ್ಮ ಉಲಯೇ ಉಪ್ಪಿನ ಕಾಮ ಕ್ರೋಧ ಮದ ಮತ್ಸರ ಪಂಪಿನ ರೂಪಡು ಉಂಡು ಅವಿರ್ದಾದಿ ಪೆಟ್ಟು ಗಲಾಟೆ ಪೊಂಡುಲೆನ ಬಲತ್ಕಾರ ಪೂರ ಈ ಸಮಾಜುಡು ಆವೊಂದುಂಡು ಇಂಚಿನ ಘಟನೆಲು ಆನಗ ನಮ್ಮ ಅವಿರ್ದು ದೂರ ಇತ್ತಂಡ ನಮ್ಮ ಸುರಕ್ಷಿತ ಅತ್ತು ಎಲ್ಲೆ ಅವು ನಮನ್ಲಾ ಬಲಿದೆ ತೊನಿಯರೆ ಮಸ್ತ್ ಸಮಯ ಉಪ್ಪಂದು ಇಂಚಿನ ದುಷ್ಟ ಶಕ್ತಿಲೇನು ನಮ್ಮ ಮಾತಾ ವಿರೋಧಿಸಬುಡು ದುಷ್ಟರೇನು ದುಷ್ಟ ಬುದ್ಧಿಲೇನು ನಾಶ ಮಲ್ತನ್ನೇ ಎಲ್ಲ ಈ ಸಮಾಜ ಸುರಕ್ಷಿತ ಈ ವಿಶ್ವ ಶಾಂತಿಯುತವಾದ ಉಪ್ಪು ಇತ್ತ ಎಂಕ್ಲೆನ ನಲಿಕೆಡು ನಿಕ್ಲೆಗೆ ತೊಜಿಪಾಯರೆ ಉಲ್ಲ ಈ ಸಮಾಜಡು ನಡಪಿನ ಕೆಲವು ಹಾಲು ಘಟನೆಲು ಬಕ್ಕ ಅಂಚಿನ ದುಷ್ಟರೇನು ನಾಶ ಮಲ್ಪೆರೆ ಪ್ರೇರಣೆಯಾಪಿನಂಚಿನ ನಮ್ಮ ಪುರಾಣನು
ವೀಕ್ಷಕರೇ, ಈಗ ನಮ್ಮ ಗರ್ಲ್ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋ ಒಂದು ಸಮಯ ಆಗಿದೆ. ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ವೀಕ್ಷಕರೇ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಗರ್ಲ್ ಫ್ರೆಂಡ್ ಕಾರ್ಯಕ್ರಮ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜಯ್ ಪ್ರೀತಮ್ ಜೈನ್. ಕಣ್ಣಿಗೆ ಕಾಣುವ ದೇವರು ಅಂದರೆ ತಾಯಿ ಅಂತ ಹೇಳ್ಬೋದು. ಹಾಗೆಯೇ ಈ ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಆದ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ರಾಣಿ ಹಬ್ಬಕ ಟೀಮ್ ಅವರು ರೆಡಿ ಆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ರಾಣಿ ಹಬ್ಬಕ ಟೀಮ್. ಲೋಕದ ಮೊದಲ ಕೂಗೆ ಅಮ್ಮ, ತಾಯಿಯೇ ಪ್ರತ್ಯಕ್ಷ ದೇವರು. ಅಮ್ಮನ ಮಡಿಲು, ಕಂದನ ಕಡಲು, ಅಮೃತದ ಒಡಲ ದೇವರ ಗುಡಿಯಂತೆ. ದೇವರು ಸದಾಕಾಲ ಸರ್ವಸ್ಥಾನಗಳಲ್ಲೂ ಇರಲು ಸಾಧ್ಯವಾಗದೆ ತನ್ನ ಪ್ರತಿರೂಪವಾಗಿ ತಾಯಿಯನ್ನು ಸೃಷ್ಟಿಸಿದ್ದಾರೆ ಎಂದು ಜ್ಞಾನಿಗಳ ನುಡಿ. ವೇದ ಶಾಸ್ತ್ರ ದೇವರು ದೇವತೆಗಳ ಮಿಗಿಲಾದ ಸ್ಥಾನ ಆ ತಾಯಿಗಿದೆ. ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ, ಜಗದಿ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ. ವೇದಶಾಸ್ತ್ರ ಮತ್ತೆ ತಮ್ಮ, ವೇದಶಾಸ್ತ್ರ ಮತ್ತೆ ಪುರಾಣಕ್ಕೂ ಹೆಚ್ಚಿನವಳು ಅಮ್ಮ. ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಮ್ಮ, ಹಡೆದ ತಾಯಿಗಿಂತ ಜಗದಿ ಹಿರಿಯ ದೇವರಿಲ್ಲ. ಹಡೆದ ತಾಯಿಗಿಂತ ಜಗದಿ ಹಿರಿಯ ದೇವರಿಲ್ಲ. ಬ್ರಹ್ಮ ವಿಷ್ಣು ಶಿವರು ತಮ್ಮ, ಬ್ರಹ್ಮ ವಿಷ್ಣು ಶಿವರು ತಾಯಿಯ ಪಾದ ಹಿಡಿದರಲ್ಲ. ಹಡೆದ ತಾಯಿಗಿಂತ ಜಗದಿ ಹಿರಿಯ ದೇವರಿಲ್ಲ ತಮ್ಮ. ನಮ್ಮವ್ವ ಹಡೆದವ್ವ, ಜಗಜನನಿ ನೀನವ್ವ. ಹರಕೆಯ ಹೊತ್ತು ಪೂಜೆಯ ಮಾಡಿ ಮಕ್ಕಳ ಭಾಗ್ಯವ ಬಯಸುವಳು. ಹರಕೆಯ ಹೊತ್ತು ಪೂಜೆಯ ಮಾಡಿ ಮಕ್ಕಳ ಭಾಗ್ಯವ ಬಯಸುವಳು. ಮಂದಿರ ಮಸೀದಿ ಗಿಡ ಮರಗಳನ್ನು, ಮಂದಿರ ಮಸೀದಿ ಗಿಡ ಮರಗಳನ್ನು ಪೂಜಿಸಿ ತಾಯ್ತನ ಬೇಡುವಳು. ಗರ್ಭದಿ ನಿನ್ನನ್ನು ಹೊತ್ತಾಗ ಬಲು ಜೋಕೆಯ ಮಾಡಿ ಕಾಯುವಳು. ಗರ್ಭದಿ ನಿನ್ನನ್ನು ಹೊತ್ತಾಗ ಬಲು ಜೋಕೆಯ ಮಾಡಿ ಕಾಯುವಳು. ತನ್ನೆದೆಯೊಳಗಿನ ರಕ್ತವ ಬಸಿದು, ತನ್ನೆದೆಯೊಳಗಿನ ರಕ್ತವ ಬಸಿದು ಕಂದಗೆ ಜೀವವ ಕೊಡ್ತಾಳು. ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ, ಜಗದಿ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ.
100 ಕಷ್ಟಗಳ ಸಹಿಸುತ್ತ ನಿನ್ನ ರಕ್ಷಣೆ ಮಾಡಿ ನಲಿಯುವಳು 100 ಕಷ್ಟಗಳ ಸಹಿಸುತ್ತ ನಿನ್ನ ರಕ್ಷಣೆ ಮಾಡಿ ನಲಿಯುವಳು ಕಂದನ ಬದುಕಿನ ಭವ್ಯತೆಗಾಗಿ ನೋವನ್ನು ನುಂಗಿ ನಗುತ್ತಾಳು ಅವ್ವ ಎನ್ನಲು ಓಡುತ್ತ ಬಂದು ತನ್ನೆದೆ ಹಾಲನ್ನು ಕುಡಿಸುವಳು ಅವ್ವ ಎನ್ನಲು ಓಡುತ್ತ ಬಂದು ತನ್ನೆದೆ ಹಾಲನ್ನು ಕುಡಿಸುವಳು ಕೆನ್ನೆಗೆ ಹೊಡೆದು ಅದ್ದರು ಕಂದ ಮುತ್ತನು ಮಾಡಿ ರಮಿಸುವಳು ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ಜಗದಿ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ಹಗಲಿರುಳಿನಲ್ಲಿ ಜಾಗೃತಳಾಗಿ ಜೋಪಾನವನು ಮಾಡುವಳು ತನ್ನಯ ಹಸಿವನ್ನು ತಡೆದು ಕಂದಗೆ ತುತ್ತನು ಮಾಡಿ ಉಣಿಸುವಳು ಮಮತೆಯ ಮೂರ್ತಿ ಮಾತೆಯ ಮನಕ್ಕೆ ನೋವನು ಎಂದಿಗೂ ಕೊಡಬ್ಯಾಡ ಮಮತೆಯ ಮೂರ್ತಿ ಮಾತೆಯ ಮನಕ್ಕೆ ನೋವನು ಎಂದಿಗೂ ಕೊಡಬ್ಯಾಡ ತಾಯಿಯ ಕಣ್ಣಲ್ಲಿ ನೀರು ಹರಿದರೆ ಶಾಪವು ತಪ್ಪದು ಮರಿಬ್ಯಾಡ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ಹೆತ್ತ ತಾಯಿಗಿಂತ ಹೆಚ್ಚಿನ ದೇವರಿಲ್ಲೋ ತಮ್ಮ ವೇದಶಾಸ್ತ್ರ ಮತ್ತೆ ಪುರಾಣಕ್ಕೂ ಹೆಚ್ಚಿನವಳು ಅಮ್ಮ ಹಾಡದವರ ಮರಿಬ್ಯಾಡ ಗುರುವನ್ನು ತೊರಿಬ್ಯಾಡ ಹೆತ್ತವರ ಉಪಕಾರ ನೀನೆಂದು ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ವೀಕ್ಷಕರ ಇಲ್ಲಿದಂಗ ನೀವು ಹಲವಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನೆಲ್ಲ ನೋಡ್ಕೊಂಡ್ಬಂದ್ರಿ ಹಾಗೆಯೇ ವೆರೈಟಿ ಆಫ್ ಡ್ಯಾನ್ಸ್ ಫ್ಲೇವರ್ ಅಂತಾನೆ ಹೇಳ್ಬೋದು ಎಲ್ಲದನ್ನೂ ನೋಡ್ಕೊಂಡ್ ಬಂದಿದ್ರೆ ಈಗ ಏನು ಅಂದ್ರೆ ಒಂದು ನ್ಯೂ ಫ್ಲೇವರ್ ಆಫ್ ಡ್ಯಾನ್ಸ್ ಅಂತಾನೆ ಹೇಳ್ಬೋದು ಯಾವ್ದಪ್ಪ ಈ ಡ್ಯಾನ್ಸು ಅಂದ್ರೆ ಉತ್ತರ ಕನ್ನಡ ಸ್ಟೈಲಲ್ಲಿ ಬೇರೆ ಡ್ಯಾನ್ಸ್ ಮಾಡಕ್ ಬರ್ತಾ ಇದ್ದಾರೆ ಸೊ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಒನಕೆ ಓಬವ್ವ ಟೀಮ್ ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ
ಕಟ್ಟಿದ್ದವನೆ ಕೋಟಿ ಕೋಟಿ ಸೋನೆ ಬಂದೆ ಕಟ್ಟಿದ್ದವನೆ ಓ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶಾನೆ ಕರ್ಚಿ ತಲ್ಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಗೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ನನ್ ಬಂದು ಕಾಯೋಣವನೇ ಪಾರಮ್ಯಾನೆ ಕೈಯಾಗಿಡ್ದು ಮಾರವೇಷ್ಟ ಬಂದವನವನೇ ಕೆಪ್ಪಿಗೆ ಬಂದು ಕಾಪಾಡೋನು ಏಳು ಮಲೆ ಮಾದಪ್ಪನೆ ಕಂಡೆ 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 ನಾ ಕಂಡೆ ಪರಸಿ ಬನ್ನ ಕಂಡೆ 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 ನಾ ಕಂಡೆ ಪರಸಿ ಬನ್ನ ಸೋನೆ ಸೈಸೋರ್ಗೆ ಕೊಡ್ತಾ ನೋಡು ಹುಡುಕಿ ಹುಡುಕಿ ಒಳ್ಳೆಯವ್ರಿಗೆ ಪಾಪ ಮಾಡ್ದೋರ್ಗೆಲ್ಲ ಅವನು ಖುಷಿ ಕೊಟ್ಟೆ ಎಷ್ಟೋ ಬಿನ್ನೋ ಬದುಕು ಬಾಳ್ವೆ ವ್ಯಾಪಾರ ಹಾಳಾಗ್ ಹೋಗ್ಲಿ ಸಾಕಾಗೋಯ್ತು ಸಂಸಾರ ಸಿಟ್ಟೆ ಹೋಯ್ತು ನಿಂದಿ ತಾಳ್ವೆ ಜೊತೆಗಿಟ್ಟೆ ತಂಬಾಚಾರ ಬಾಳ್ವೆ ನಂಬಿ ಸೋತೋರ್ನಿಂದು ಸಾಯತ್ತಿದೆ ಸೋತೆ ಮುಗಿಸಿ ಸಾಕಾಗೋಗಿ ಎತ್ತೋರ್ನಿಂದು ಕೈ ಹಿಡಿದೋನೆ ಕಾರಣ್ಯನ ಕೈಯಾಗ ಹಿಡಿದು ಕಾಪಾಡೋನು ಮಾದಪ್ಪನೆ ಕಂಡೆ 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 ನಾ ಕಂಡೆ ಪರಸಿ ಬನ್ನ ಕಂಡೆ 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 ನಾ ಕಂಡೆ ಪರಸಿ ಬನ್ನ ವೀಕ್ಷಕರೇ, ಈಗ ನಮ್ಮ ಗರ್ಲ್ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋ ಒಂದು ಸಮಯ ಆಗಿದೆ. ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ವೀಕ್ಷಕರೇ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಗರ್ಲ್ ಫ್ರೆಂಡ್ ಕಾರ್ಯಕ್ರಮ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜಯ್ ಪ್ರೀತಮ್ ಜೈನ್. ಮೈ ಡಿಯರ್ ಸ್ವೀಟ್ ಫ್ರೆಂಡ್ಸ್, ಇಲ್ಲಿ ತನಕ ಎಲ್ಲ ಬೊಂಬಾಟದ ಪರ್ಫಾರ್ಮೆನ್ಸ್ಗಳನ್ನೆಲ್ಲ ನೋಡ್ಕೊಂಡ್ ಬಂದ್ರಿ. ಹಾಗೇನೆ ಈಗ ಮುಂದಿನ ಪರ್ಫಾರ್ಮೆನ್ಸ್, ಅದು ಬೇರೆ ಬಾಲಿವುಡ್ ಸಾಂಗಿಗೆ ಸ್ಟೆಪ್ ಹಾಕಕ್ಕೆ ಬರ್ತಾ ಇದ್ದಾರೆ. ಅದು ಬೇರೆ ಯಾರು ಅಂತ ಅನ್ಕೊಂಡಿದ್ರ, ಪುಟಾಣಿ ಮಕ್ಕಳು ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆಲ್ಲರಿಗೂ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. चाहत का न मैंने बुझने दिया हो,
के सराट पैरों से बीड़ी जरा खोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय ये धिक तड़ाक आजा उड़ के सराट पैरों से बीड़ी जरा खोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय। बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फात लावली। अरे बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फात लावली। बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो
ಬಂದುಲೆ ಹೊಸ ಮದಿಮಾಲ್ ಲೆಕ್ಕ ಒರ್ಮ ಜೋಡಿಲು ವೇದಿಕೆ ಇಡುತ್ತದುಂಡು ನಿಖಿಲೆಗೆ ಇತ್ತ ಅಕೇರಿದ ಸುತ್ತು ಮದಿಮಾಲೆ ಎಂತ ತುಂಬು ಬೋಪೇರ್ದೂಕ ವೀಕ್ಷಕರೇ, ಇದು ಇವತ್ತಿನ ಗರ್ಲ್ ಫ್ರೆಂಡ್ ಕಾರ್ಯಕ್ರಮ. ಹಾಗೇನೆ ಮುಂದಿನ ಗರ್ಲ್ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.